ಇದೀಗ ಕರಾವಳಿಯಲ್ಲಿ ವರುಣನಾರ್ಭಟ ಮುಂದುವರಿದರೆ ಆರ್ಧ ನಕ್ಷತ್ರದ ಮಳೆ ಬಹಳ ಜೋರಾಗಿ ಬೀಸ್ತಾ ಇದೆ. ಉಡುಪಿಯ ನಗರದ ಅನೇಕ ಭಾಗಗಳಲ್ಲಿ ಒಂದಷ್ಟು ತೊಂದರೆಗಳು ಕೂಡ ಆಗಿವೆ. ಲಕ್ಷ್ಮೀಂದ್ರ ನಗರದ ಫಸ್ಟ್ ಕ್ರಾಸ್ ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕುಸಿತ ಕಂಡಿದೆ. ಉಡುಪಿ ಇಂದ್ರಾಳಿಯಿಂದ ಮುಂದೆ ಸಾಗಿ ಲಕ್ಷ್ಮೀಂದ್ರ ನಗರ ಫಸ್ಟ್ ಕ್ರಾಸ್ ನಗರ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಇಂಟರ್ಲಾಕ್ ಅಳವಡಿಸುವಲ್ಲಿ ಬಹಳ ದೊಡ್ಡ ಮಟ್ಟದ ಹೊಂಡವೊಂದು ಕಾಣಿಸ್ತಾ ಇದೆ. ಕಾಂಕ್ರೀಟ್ ರಸ್ತೆ ಅಡಿಪಾಯದಲ್ಲಿ ಮೋರಿ ಅಂತ ಕಂಡು ಬಿದ್ದಿದ್ದು ಅಪಾಯ ಹಾಗೂ ಮೊದಲು ಇದನ್ನು ಸರಿಪಡಿಸಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 169A ಹೊಸ ರಸ್ತೆಯ ಪಕ್ಕದಲ್ಲಿ ಈಗಾಗಲೇ ಹೊಂಡ ಕಂಡು ಬಂದಿದೆ. ಕಾಮಗಾರಿಯ ಬಗ್ಗೆ ತಜ್ಞರ ತಂಡ ಪರಿಶೀಲಿಸುವುದು ಒಳ್ಳೆಯದು. ಈ ಹಿನ್ನೆಲೆಯಲ್ಲಿ ಹೆದ್ದಾರಿ ಅಕ್ಕಪಕ್ಕದಲ್ಲಿ ಇಂಟರ್ಲಾಕ್ ಅಳವಡಿಸಬೇಕೆಂದು ಸಾರ್ವಜನಿಕರು ಆಗ್ರಹಪಡಿಸಿದ್ದಾರೆ. ಇನ್ನು ಉಡುಪಿ ನಗರಸಭೆ ಮತ್ತು ಉಡುಪಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ 2 ಕೆರೆ ಅಭಿವೃದ್ಧಿ ಆಗ್ತಾ ಇತ್ತು. ಉದ್ಘಾಟನೆಗೂ ಮುನ್ನ ಕೆರೆ ಕುಸಿತವನ್ನ ಕಂಡಿದೆ. ವಾರದ ಹಿಂದೆ ಪರ್ಕಳ ಮಾಲಿಂಗೇಶ್ವರ ದೇವಸ್ಥಾನದ ಎದುರುಗಡೆ ಇರುವ ಕೋಟಿ ರೂಪಾಯಿ ವೆಚ್ಚದಲ್ಲಿ ನೀರಾವರಿ ಇಲಾಖೆಯಿಂದ ನಿರ್ಮಾಣಗೊಂಡ ಕೆರೆ ಇದೀಗ 4ನೇ ಬಾರಿ ಕುಸಿತ ಕಂಡಿದೆ. ಈ ರೀತಿಯ ಕಾಮಗಾರಿ ಗುಣಮಟ್ಟವನ್ನ ಸಾರ್ವಜನಿಕರು ಪ್ರಶ್ನೆ ಮಾಡುವಂತಾಗಿದೆ. ಕಳೆದ 2 ತಿಂಗಳಲ್ಲಿ 6 ಬಾರಿ ಕೆರೆ ಕುಸಿತವನ್ನು ಕಂಡಿತ್ತು. ಇದೀಗ ಮತ್ತೆ ಇನ್ನೊಂದು ಕೆರೆ ಕುಸಿತವನ್ನು ಕಂಡಿದೆ. ಬಹುಶಃ ಕಾಮಗಾರಿ ಯಾವ ರೀತಿ ಇದೆ, ಯಾವ ರೀತಿ ಕಾಮಗಾರಿ ನಡೆಸಿರಬಹುದು, ಅನುದಾನ ಯಾರದ್ದೋ, ಕಾಮಗಾರಿ ಮಾಡಿದವರು ಯಾರೋ, ಹಣ ಯಾರಿಗೆ ಸೇರುತ್ತೋ ಮಾಲಿಂಗೇಶ್ವರನೇ ಬಲ್ಲ. ಮಠದಬೆಟ್ಟು ಪರಿಸರದಲ್ಲಿ ಕೃತಕ ನೆರೆ ಉಂಟಾಗಿದೆ. ಉಡುಪಿ ಸಿಟಿ ಬಸ್ ಸ್ಟ್ಯಾಂಡ್ ಬಳಿ ಮಠದಬೆಟ್ಟು ಪರಿಸರದಲ್ಲಿ ನೂತನವಾಗಿ ಆರಂಭಗೊಂಡ ಗೃಹ ಉಪಕರಣಗಳ ಮಳಿಗೆ ಪಕ್ಕದ ಸೈಟಿಗೆ ನೀರು ನುಗ್ಗಿದ್ದು ಪಕ್ಕದ ರಸ್ತೆಯ ಮಠದಬೆಟ್ಟು ಪರಿಸರಕ್ಕೆ ಸಂಚರಿಸುವ ರಸ್ತೆಯ ಪಕ್ಕದಲ್ಲಿನ ತೋಡಿನ ಮಣ್ಣು ತೆಗೆದಿರುವುದು ಮೂಲ ಕಾರಣ ಆಗಿದೆ. ಮಳೆ ಬಂದಾಗ ಕೃತಕ ನೆರೆಯಿಂದ ಸ್ಥಳೀಯ ಪರಿಸರದ ಜನರಿಗೆಲ್ಲ ಆತಂಕ ಉಂಟಾಗಿದೆ. ಇದೀಗ ನಗರಸಭೆ ಅಧಿಕಾರಿಗಳಿಗೆ ಎಷ್ಟೇ ಹೇಳಿದರೂ ಪ್ರಯೋಜನ ಆಗಿಲ್ಲ ಎಂದು ಸ್ಥಳೀಯರು ದೂರಿದ್ದಾರೆ. ಇನ್ನು ಬ್ರಹ್ಮಾವರದ ಚಾಂತಾರು ಪ್ರದೇಶದಲ್ಲಿ ರೈಲ್ವೆ ಸೇತುವೆ ಕೆಳಗಡೆ ನೀರು ನಿಂತಿದೆ. ವಾಹನಗಳು ಮುಂದೆ ಸಾಗೋದಕ್ಕೆ ಬಹಳಷ್ಟು ಕಷ್ಟಕರವಾದಂತಹ ಸನ್ನಿವೇಶ ಎದುರಾಗಿದೆ. ಲಿಟ್ಲ್ ರಾಕ್ ಸ್ಕೂಲಿನ ಬಳಿ ಈ ಒಂದು ಕೃತಕ ನೆರೆ ಆವರಿಸಿದೆ. ಇನ್ನು ಉಡುಪಿಯಲ್ಲಿ ರಾತ್ರಿ ಸುರಿದ ಮಳೆಗೆ ಅಪಾರ ಹಾನಿ ಉಂಟಾಗಿದೆ. ಗಾಳಿ ಸಹಿತ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ನಗರದ ಅಲ್ಲಲ್ಲಿ ಧರೆಗುರುಳಿವೆ ಮರಗಳು. ಇಂದ್ರಾಣಿ ಹೊರರಸ್ತೆಯಲ್ಲಿ ಬೃಹತ್ ಗಾತ್ರದ ಮರ ದರಶಾಹಿಯಾಗಿದೆ. ನಗರದ ಕೆಲವೆಡೆ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ಉಡುಪಿ ಮಲ್ಪೆ ಸಂಪರ್ಕದ ಪಂದಬೆಟ್ಟು ರಸ್ತೆಯಲ್ಲೂ ಧರೆಗುರುಳಿದೆ ಮರ. ಮಲ್ಪೆ ಸಂಪರ್ಕ ರಸ್ತೆಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿದೆ. ಉಡುಪಿಯಿಂದ ಮಲ್ಪೆಯನ್ನ ಸಂಪರ್ಕಿಸುವ ರಸ್ತೆ ಪಂದಬೆಟ್ಟು ಸಮೀಪದಲ್ಲಿ ಧರೆಗುರುಳಿದೆ ಬೃಹತ್ ಮರ. ಈ ನಿಟ್ಟಿನಲ್ಲಿ ಮಲ್ಪೆಗೆ ಸಂಪರ್ಕಿಸುವಂತಹ ರಸ್ತೆಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ವರುಣನಾರ್ಭಟ ಮುಂದುವರೆದಿದೆ. ರಾತ್ರಿಯಿಡೀ ಸುರಿದ ಮಳೆಯಿಂದ ಶ್ರೀಕೃಷ್ಣ ಮಠದ ಪಾರ್ಕಿಂಗ್ ಹಾಗೂ ಸುತ್ತಮುತ್ತಲ ಪ್ರದೇಶ ನೆರೆಯಿಂದ ಆವೃತಗೊಂಡಿದೆ. ಸ್ಥಳೀಯ ಮನೆಯವರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನಿಸಿದ್ದಾರೆ ಅಗ್ನಿಶಾಮಕ ತಂಡ. ಬಹಳಷ್ಟು ವಿಚಿತ್ರ ಅಂದ್ರೆ ಪ್ರತಿ ವರ್ಷವೂ ಮಳೆ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಮಳೆ ಬರುತ್ತೆ ಅನ್ನೋದು ಮಳೆಗಾಲದಲ್ಲಿ ಮಳೆ ಬಂದೇ ಬರುತ್ತೆ. ಆದರೆ ನಮ್ಮ ನಗರಸಭೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚರ ಆಗೋದು 2-3 ಅನಾಹುತ ಆದ್ಮೇಲೆ.
ಏನಾದರೂ ಅನಾಹುತ ಆದ್ಮೇಲೆ ಎಚ್ಚೆತ್ಕೊಳ್ತಾರೆ, ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ಮಾಡ್ತಾರೆ. ಜಿಲ್ಲಾಧಿಕಾರಿಗಳು ಸಭೆಯನ್ನ ಕರೆದಿದ್ರು, ಸೂಚನೆಗಳನ್ನು ಹೊರಡಿಸಿದ್ರು, ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. ಆದ್ರೆ ಕೆಲಸ ಮಾತ್ರ ಆಗಿಲ್ಲ, ಸೂಚನೆ ಮಾತ್ರ ಆಗಿದೆ. ಇನ್ನು ಇದೀಗ ನಗರಸಭೆ ಹಲವು ವಾರ್ಡ್ಗಳಲ್ಲಿ ಈಗ ಚರಂಡಿಯ ಕಸ ತೆಗೆಯೋದಕ್ಕೆ ಶುರು ಮಾಡಿದ್ದಾರೆ. ಈಗಾಗಲೇ ಸಾಕಷ್ಟು ನೀರು ಚರಂಡಿಯಲ್ಲಿ ಮಣ್ಣು ತುಂಬಿರೋದ್ರಿಂದ ಹತ್ತಿರದ ಮನೆಗಳಿಗೆ ಗೇಟ್ ಮೂಲಕ ನುಗ್ಗಿದೆ. ಆದ್ರೆ ಈಗ ಕೆಲಸ ಶುರು ಮಾಡಿದ್ದಾರೆ. ಒಟ್ಟಾರೆಯಾಗಿ ಎಲ್ಲ ಆದ್ಮೇಲೆ ಕೋಟೆ ಬಾಗಿಲು ಹಾಕ್ತಾರೆ ಅನ್ನೋ ಗಾದೆ ತರ ಇದೆ. ಇವರೆಲ್ಲ ಕೆಲಸ ಶುರು ಮಾಡೋದೇ ಆದ್ಮೇಲೆ. ಯಾಕಂದ್ರೆ ಹೆಚ್ಚಿನ ಕಡೆಗಳಲ್ಲಿ ನಾವು ಗಮನಿಸಿದ್ರೆ ರಸ್ತೆಯ ಮೇಲೆ ನೀರು ಹರಿದು ಹೋಗ್ತಾ ಇದೆ, ಕಾರಣ ಚರಂಡಿ ವ್ಯವಸ್ಥೆ ಸರಿ ಇಲ್ಲ ಅನ್ನೋದು. ಇನ್ನು ಕೆಲವು ಸೈಟ್ಗಳಿಗೆ ನುಗ್ಗಿದ ದೃಶ್ಯಗಳನ್ನು ಇದೇ ಉದಾಹರಣೆಗೆ ಈಗ ನೀವು ನೋಡ್ತಾ ಇರುವಂತಹ ದೃಶ್ಯಗಳನ್ನೇ ಗಮನಿಸಿದಾಗ ನೀರು ಹರಿದು ಹೋಗೋದಕ್ಕೆ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದಿರುವುದು ಇದಕ್ಕೆ ಕಾರಣ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಇದು ಪ್ರತಿ ವರ್ಷ ಇದೇ ಗೋಳು, ಪ್ರತಿ ವರ್ಷನೂ ಇದೇ ಗೋಳು. ಅಂಗಡಿಗಳಿಗೆ ನೆರೆ ನೀರು ನುಗ್ಗೋದು, ಮನೆಗಳಿಗೆ ನೆರೆ ನೀರು ನುಗ್ಗೋದು. ಮತ್ತು ಉಡುಪಿ ಜಿಲ್ಲೆಯಲ್ಲೂ ಪರ್ಟಿಕ್ಯುಲರ್ ಆಗಿ ಗೊತ್ತಿದೆ, ಎಲ್ಲರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಏನಂದ್ರೆ ಇಂಥ ಪ್ರದೇಶಗಳೇ ಜಲಾವೃತ ಆಗುತ್ತೆ ಪ್ರತಿ ಬಾರಿಯೂ ಮಳೆಗಾಲದಲ್ಲಿ ಅನ್ನೋದು. ರಸ್ತೆಯನ್ನು ನಿರ್ಮಾಣ ಮಾಡ್ತಾರೆ, ಸರಿಯಾಗಿ ಚರಂಡಿಗಳನ್ನು ವ್ಯವಸ್ಥೆ ಮಾಡೋದಿಲ್ಲ. ಇನ್ನು ಡಾಮರೀಕರಣ ಮಾಡಿದ್ದಾರೆ, ಇನ್ನೂ ಒಂದಷ್ಟು ಅನಾಹುತಗಳನ್ನು ಸೃಷ್ಟಿ ಮಾಡ್ತಾರೆ. ಕುಂಟುತ್ತಾ ಸಾಗುತ್ತೆ ಇವರ ಕೆಲಸಗಳು. ಇದೀಗ ನಗರಸಭೆ ಮತ್ತು ಇತರ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ. ಮಳೆ ಬರುತ್ತೆ ಅಂತ ಗೊತ್ತಿದ್ರು ಕೂಡ ಅದಕ್ಕಿಂತ ಮುಂಚಿತವಾಗಿ ಚರಂಡಿ ವ್ಯವಸ್ಥೆಗಳನ್ನ ಅಥವಾ ಚರಂಡಿಯಲ್ಲಿ ತುಂಬಿದ ಹೂಳುಗಳನ್ನ ಇನ್ನು ಸರಿಯಾಗಿ ಸ್ವಚ್ಛ ಮಾಡಿಲ್ಲ. ಈ ಕಾರಣದಿಂದಾಗಿ ರಸ್ತೆ ಮೇಲೆ ಹರಿದಾಡ್ತಾ ಇದೆ ನೀರು ಅನ್ನೋದು. ಇನ್ನು ಕರಾವಳಿ ಬೈಪಾಸ್ನಲ್ಲಿ ರಸ್ತೆಯಲ್ಲೇ ನೀರು ಹರಿದು ಸಮಸ್ಯೆ ಉಂಟಾಗಿದೆ. ಬನ್ನಂಜೆ ಸರ್ಕಾರಿ ಬಸ್ ನಿಲ್ದಾಣದ ಎದುರಿನಿಂದ ಕರಾವಳಿ ಬೈಪಾಸ್ ವರೆಗೆ ಮಳೆ ನೀರು ರಸ್ತೆಯಲ್ಲಿ ಹರಿದು ಸಾರ್ವಜನಿಕರಿಗೆ ಹಾಗೂ ವಾಹನ ಸವಾರರಿಗೆ ತೊಂದರೆಯನ್ನ ಉಂಟು ಮಾಡಿದೆ. ತಾತ್ಕಾಲಿಕವಾಗಿ ಚರಂಡಿಗಳನ್ನು ನಿರ್ಮಿಸಿ ಈಗಾಗಲೇ ಮುಖ್ಯ ರಸ್ತೆಯಲ್ಲಿರುವ ಚರಂಡಿಗಳಿಗೆ ಹರಿಯುವಂತೆ ಮಾಡಿದರೆ ಸಮಸ್ಯೆ ಪರಿಹಾರ ಆಗಬಹುದು ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಇನ್ನು ನಾವು ಈಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರೋದು ಕರಾವಳಿ ಬೈಪಾಸ್. ಇದು ಇಂದು ನಿನ್ನೆ ಕಥೆ ಅಲ್ಲ. ಬೈಪಾಸ್ ನಲ್ಲಿ ಯಾವತ್ತು ಫ್ಲೈಓವರ್ ಆಯ್ತೋ ಅವತ್ತಿಂದಲೂ ಇದೇ ಗೋಳು, ಪ್ರತಿ ವರ್ಷನೂ ಇದೇ ಗೋಳು. ಅಂದ್ರೆ ಜನ ಮಳೆಗಾಲ ಕಳೆದುಕೊಳ್ಳೆ ಎಲ್ಲ ಮರೆತು ಬಿಡ್ತಾರೆ, ಅಧಿಕಾರಿಗಳು ಅದಕ್ಕಿಂತ ಮೊದಲೇ ಮರೀತಾರೆ. ಇನ್ನು ಇದಕ್ಕಿಂತ ಮುಂದೆ ಸಾಗಿದ್ರೆ ಆದಿ ಉಡುಪಿಯಲ್ಲಿ ರಸ್ತೆ ಅಗಲೀಕರಣ ಮಾಡೋದಕ್ಕೆ ಸಾಕಷ್ಟು ಮರಗಳನ್ನ ಕಡಿದು ಒಂದಷ್ಟು ಮಣ್ಣುಗಳನ್ನ ರಾಶಿ ಹಾಕಿ ಈಗ ಮಣ್ಣೆಲ್ಲ ರಸ್ತೆ ಮೇಲಿದೆ. ಒಟ್ಟಾರೆಯಾಗಿ ಸ್ವಲ್ಪ ಮಳೆ ಬಂದ್ರೆ ಸಾಕು ಇಡೀ ರಸ್ತೆ ಕೆಸರು ಗದ್ದೆ ಆಗ್ತಾ ಇದೆ. ಇದೆಲ್ಲವೂ ಮಳೆಗಾಲ ಬರೋ ಮುಂಚೆನೆ ವಿಷಯ ಗೊತ್ತಿರುತ್ತೆ. ಆದ್ರೆ ಅದನ್ನ ಗುತ್ತಿಗೆದಾರರು ಅಥವಾ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಇಂಜಿನಿಯರ್ಗಳು ಏನಾದ್ರೂ ಆಗುತ್ತೆ ಜನ ಬೈಕೊಂಡು ಹೋಗ್ತಾರೆ ಅನ್ನೋದು ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಇದೇ ಕಾರಣದಲ್ಲಿ ಇಂಥ ಅನಾಹುತಗಳು ಸಂಭವಿಸ್ತದೆ ಅನ್ನೋದು ಸಾರ್ವಜನಿಕರ ಮಾತು. ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದೆಡೆಯಿಂದ ರಾತ್ರಿ ಇಡೀ ವಿದ್ಯುತ್ ವ್ಯತ್ಯಯವಾಗಿದೆ, ಇನ್ನೊಂದೆಡೆ ಮರಗಳು ಉರುಳಿ ಬಿದ್ದಿವೆ. ಅದರ ಮಧ್ಯದಲ್ಲಿ ಈಗ ಮರಗಳು ಉರುಳಿ ಬೀಳೋದು ಅಥವಾ ವಿದ್ಯುತ್ ವ್ಯತ್ಯಯ ಆಗೋದು ಅಥವಾ ಇನ್ನೊಂದಷ್ಟು ವಿಚಾರಗಳು ಪ್ರಾಕೃತಿಕ ವಿಕೋಪಗಳಿಂದ ಆಗುತ್ತೆ. ಆದರೆ ಈ ರಸ್ತೆಯನ್ನು ಸರಿ ಮಾಡದೇ ಇರುವಂಥದ್ದು, ಚರಂಡಿಗಳನ್ನ ಸರಿಯಾಗಿ ಮಾಡದಿರುವುದು ಅದು ನಮ್ಮ ಸ್ವಯಂಕೃತ ಅಪರಾಧ.